ಮಂಗಳೂರಿನ ಬಿಕರ್ನಕಟ್ಟೆಯ ಕಾರ್ಮೆಲ್ ಹಿಲ್ನಲ್ಲಿರುವ ಬಾಲಯೇಸುವಿನ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವನ್ನು ಜನವರಿ 14, 15 ಮತ್ತು 16ರಂದು ವಿಜೃಂಭಣೆಯಿಂದ ನಡೆಸಲಾಗುವುದೆಂದು ಬಾಲಯೇಸುವಿನ ಪುಣ್ಯಕ್ಷೇತ್ರದ ನಿರ್ದೇಶಕರಾದ ವಂದನೀಯ ಸ್ವಾಮಿ ರಾವೆಲ್ ಡಿಸೋಸಾ ತಿಳಿಸಿದರು। ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 14ರಂದು ವಾರ್ಷಿಕ ಮಹೋತ್ಸವದ ಸಾಂಪ್ರಮಿಕ ಬಲಿಪೂಜೆಗಳು ನಡೆಯಲಿವೆ। ಜನವರಿ 15ರಂದು ಮಹೋತ್ಸವದ ಸಾಂಪ್ರಮಿಕ ಬಲಿಪೂಜೆಯನ್ನ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪೀಟರ್ ಪೌಲ್ ಸಲ್ಡಾನಾ, ವಂದನೀಯ ಮ್ಯಾಕ್ಸಿಮ್ ನೊರೊನ್ನಾ, ವಿಕಾರ್ ಜೆರಾಲ್ ಅಧ್ಯಕ್ಷತೆಯಲ್ಲಿ ಅರ್ಪಿಸಲಾಗುವುದು। 3 ದಿನಗಳ ವಾರ್ಷಿಕ ಮಹೋತ್ಸವಕ್ಕಾಗಿ 9 ದಿನಗಳ ಸಿದ್ಧತೆ ನೊವೇನಾ ಪ್ರಾರ್ಥನೆ ನಡೆಯಲಿದೆ। ವಾರ್ಷಿಕ ಮಹೋತ್ಸವಕ್ಕೆ ಜನವರಿ 4ರಂದು ವಿದ್ಯುಕ್ತ ಚಾಲನೆಯನ್ನ ನೀಡಲಾಗುವುದು। ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ಕಾರ್ಯಕ್ರಮಗಳನ್ನು ನಡೆಸಲಾಗುವುದೆಂದು ಮಾಹಿತಿ ನೀಡಿದರು। ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನವರಿ ತಿಂಗಳ 4 ತಾರೀಕಿಗೆ ಧ್ವಜಾರೋಹಣದೊಂದಿಗೆ ನಾವು ಈ ಪುಣ್ಯ ದಿನಗಳ ಪವಿತ್ರ ದಿನಗಳ ಪ್ರಾರಂಭವನ್ನು ನಾವು ಮಾಡುತ್ತಾ ಇದ್ದೇವೆ। ಹಾಗೆಂದರೆ ಜನವರಿ ತಿಂಗಳ 4 ಗಂಟೆಗೆ ಸಾಯಂಕಾಲ 5:15 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮವು ನಡೆಯಲಿರುವುದು ನಮ್ಮ ಪುಣ್ಯಕ್ಷೇತ್ರದ ವಠಾರದಲ್ಲಿ। ತದನಂತರ 6 ಗಂಟೆಗೆ ಪೂಜೆಯೊಂದಿಗೆ ನಾವು ಪುಣ್ಯಕ್ಷೇತ್ರದ ಪುಣ್ಯ ದಿನಗಳ ಪ್ರಾರಂಭವನ್ನು ಮಾಡುತ್ತಾ ಇದ್ದೇವೆ। ಹಬ್ಬಕ್ಕೆ ಸರಿಯಾಗಿ 9 ದಿನಗಳ ಪ್ರಾರ್ಥನೆ ಆಚರಣೆ ಹೀಗೂ ನಡೆಯಲಿದೆ। ಇದು ಜನವರಿ ತಿಂಗಳ 5ರಿಂದ ಜನವರಿ ತಿಂಗಳ 13ರವರೆಗೆ ಪೂಜೆ ಮತ್ತು ಸಂಸ್ಕಾರಗಳು ನಡೆಯಲಿರುವುದು। ಅಂದರೆ ಪ್ರತಿದಿನ 9 ಪೂಜೆಗಳು ನಡೆಯಲಿರುವುದು। ಬೆಳಿಗ್ಗೆ 6 ಗಂಟೆಗೆ, 7:15, 9 ಗಂಟೆಗೆ, 10:00ವರೆಗೆ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಎಲ್ಲ ಪೂಜೆಗಳು ಕೊಂಕಣಿ ಭಾಷೆಯಲ್ಲಿ ನಡೆಯಲಿರುವುದು। ಸಾಯಂಕಾಲ 4 ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ, 5 ಗಂಟೆಗೆ ಇಂಗ್ಲೀಷ್ ಭಾಷೆಯಲ್ಲಿ, 6 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ, 7:00ವರೆಗೆ ಕನ್ನಡ ಭಾಷೆಯಲ್ಲಿ ಪೂಜೆ ಸಂಸ್ಕಾರಗಳು ನಡೆಯಲಿರುವುದು। ಹಾಗೂ ಈ ಬಾಲಯೇಸುವಿನ ಹಬ್ಬವು ಜನವರಿ ತಿಂಗಳ 14, 15 ಮತ್ತು 16 ಈ 3 ದಿನಗಳು ನಡೆಯಲಿರುವುದು। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಾಲಯೇಸು ಪುಣ್ಯಕ್ಷೇತ್ರದ ಉಪಮಠಾಧೀಶರಾದ ವಂದನೀಯ ಸ್ವಾಮಿ ಲ್ಯಾನ್ಸಿ ಲೂಯಿಸ್, ಪತ್ರಕರ್ತರಾದ ಸ್ಟ್ಯಾನಿ ಬಂಟ್ವಾಳ ಉಪಸ್ಥಿತರಿದ್ದರು।